ವಿಜ್ಞಾನಿಗಳು ಕಂಡುಹಿಡಿದಿರುವ ಪಾತಾಳ ಲೋಕ ಹೇಗಿದೆ? ಪುರಾಣಗಳ ಪ್ರಕಾರ ಅಲ್ಲಿ ಸರ್ಪಗಳಿದೆಯೋ ಅಥವಾ ಮತ್ಸ್ಯ ಲೋಕವಿದೆಯೋ? ಶಿವ ಪುರಾಣದ ಪ್ರಕಾರ ಅಲ್ಲಿ ರಾಕ್ಷಸ ಲೋಕವಿದೆಯೋ ಅಥವಾ ಕೇವಲ ಕುದಿಯುವ ಲಾವಾರಸ ಇದೆಯೋ? ಇಂತಹ ಹಲವು ಕುತೂಹಲಗಳು ಎಲ್ಲರನ್ನೂ ಕಾಡುವುದು ಸಹಜವೇ. ಪಾತಾಳಕ್ಕೆ ನೇರವಾಗಿ ಏಣಿಯನ್ನು ಹಾಕಿ ಇಳಿಯಲಂತೂ ಸಾಧ್ಯವೇ ಇಲ್ಲ. ಮೆಟ್ಟಿಲುಗಳಂತೂ ಯಾರೂ ಹಾಕಿಲ್ಲ. ಹಾಗಾದರೆ ಪಾತಾಳವನ್ನು ನೋಡುವುದು ಹೇಗೆ? ಪಾತಾಳಕ್ಕೆ ಹೋಗುವ ಮುನ್ನ ಭೂಮಿಯ ಒಳಭಾಗ ಹೇಗಿದೆ? ಅದರ ಸ್ವರೂಪವೇನು? ಒಳಗೆ ಹೋಗಲು ದಾರಿ ಇದೆಯೇ ಎಂಬುದು ಹಲವಾರು ಜನರಿಗೆ ಇರುವ ದೊಡ್ಡ ಪ್ರಶ್ನೆಯಾಗಿದೆ. ಇಂತಹ ನೂರಾರು ವಿಚಾರಗಳ ರಹಸ್ಯಮಯ ವಿಸ್ಮಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ ಎಲ್ಲ ಕಡೆಯಲ್ಲೂ ಮಾನವ ನೆಲೆಸಿದ್ದಾನೆ. ಭೂಮಿಯನ್ನು ತನ್ನ ಕೈವಶದಲ್ಲಿ ಮಾಡಿಕೊಂಡಿದ್ದಾನೆ. ಸಮುದ್ರದ ಆಳಕ್ಕೆ ಇಳಿದು ಬಂದಿದ್ದಾನೆ. ಆಕಾಶದಲ್ಲಿ ಹಾರಿ ಚಂದ್ರನನ್ನು ಕೂಡ ಮುಟ್ಟಿ ಬಂದಿದ್ದಾನೆ. ಆದರೆ ತಾನು ನಿಂತಿರುವ ಭೂಮಿಯ ಗರ್ಭಕ್ಕೆ ಇಳಿಯಲು ಇಲ್ಲಿಯವರೆಗೂ ಯಾಕೆ ಸಾಧ್ಯವೇ ಆಗಿಲ್ಲ? ಆಳಕ್ಕೆ ಹೋಗುವುದರಲ್ಲಿ ಅದರ ಸನಿಯಕ್ಕೂ ಕೂಡ ತಲುಪಲು ಸಾಧ್ಯವಾಗಿಲ್ಲ. ನಮ್ಮ ಕೋಲಾರದ ಚಿನ್ನದ ಗಣಿ ಮತ್ತು ದಕ್ಷಿಣ ಆಫ್ರಿಕಾದ ಯಾರ್ನ್ ಎಂಬುವಲ್ಲಿ ಚಿನ್ನದ ಗಣಿಗಳೇ ಪ್ರಪಂಚದಲ್ಲಿ ಆಳವಾದಂತಹ ಗಣಿಗಳಾಗಿವೆ. ಇವುಗಳ ಆಳ ಸರಿಸುಮಾರು 300 ಮೀಟರ್ ಆಗಿದೆ. ಅಂದರೆ ಸರಿಸುಮಾರು ಕೇವಲ 3 ಕಿಲೋಮೀಟರ್ ಮಾತ್ರ. ಆದರೆ ಭೂಮಿಯ ಕೇಂದ್ರ ಬಿಂದು ಇರುವುದು 6000 ಕಿಲೋಮೀಟರ್ಗಷ್ಟು ಆಳದಲ್ಲಿ. ಕೋಲಾರದ ಚಿನ್ನದ ಗಣಿಯೊಳಗೆ ಇಳಿದು ಮತ್ತೆ ನೀವು ಮೇಲಕ್ಕೆ ಬರುವ ಹೊತ್ತಿಗೆ ಬೆವರುತ್ತೀರಾ. ಯಾಕೆ ಗೊತ್ತಾ? ಆ ಆಳದಲ್ಲಿ ಭೂಮಿಯ ಶಾಖ 60 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇರುತ್ತದೆ. ಇದರಿಂದಾಗಿಯೇ ಗಣಿ ಕೆಲಸಗಾರರು ಆರ್ಟಿಫಿಷಿಯಲ್ ಆಕ್ಸಿಜನ್ ನ ಬಳಸಿಯೇ ಈ ಗಣಿ ಆಳಕ್ಕೆ ಹೋಗಬೇಕಾಗುತ್ತದೆ. ಇಲ್ಲವಾದರೆ ಕ್ಷಣಾರ್ಧದಲ್ಲಿ ಪ್ರಾಣವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ. ಇಲ್ಲಿ ಗಾಳಿ ಬೆಳಕು ನುಸುಳುವುದೇ ಇಲ್ಲ. ದಕ್ಷಿಣ ಆಫ್ರಿಕಾದ ವಜ್ರದ ಗಣಿಗಳಲ್ಲಿ $50 ಲಕ್ಷ ವೆಚ್ಚದ ಗಾಳಿಯ ಅಂದರೆ ಆಕ್ಸಿಜನ್ ಯಂತ್ರವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಭೂಮಿಯ ಆಳಕ್ಕೆ ಹೋಗಲು ಯಾವುದೇ ರೀತಿಯ ಉಪಕರಣಗಳು ಇಲ್ಲಿಯವರೆಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಆಕಾಶದಂತೆ ಅವಕಾಶವಿದ್ದರೆ ಭೂಮಿಯ ಅಂತರಾಳದ ಪರಿಸ್ಥಿತಿಯನ್ನು ಧಾರಾಳವಾಗಿ ತಿಳಿಯಬಹುದಾಗಿತ್ತು. ಆದರೆ ವಾಸ್ತುಸ್ಥಿತಿ ಹಾಗಿಲ್ಲ. ನಮ್ಮ ಕಾಲಡಿಯಲ್ಲೇ ಇರುವ ಭೂಮಿಯ ಅಂತರಂಗ ನಮಗೆ ಅಪರಿಚಿತ. ಅಂದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ಇದನ್ನು ಅರಿಯಲು ಯಾವುದಾದ್ರೂ ಒಂದು ತಂತ್ರಜ್ಞಾನ ಹುಟ್ಟುವ ಅವಶ್ಯಕತೆ ಇದೆ. ಇದರ ಮೇಲೆ ಹಲವಾರು ಸಂಶೋಧನೆಗಳು ಕೂಡ ನಡೆಯುತ್ತಾನೆ ಇವೆ. ಪಾತಾಳ ಲೋಕ ಎಂಬುದು ಇದೆ ಎಂದು ನಾವು ಕಥೆಗಳಲ್ಲಿ, ಪುರಾಣಗಳಲ್ಲಿ ಕೇಳುತ್ತಾನೆ ಇದ್ದೇವೆ ಹಾಗೂ ನೋಡುತ್ತಾನೆ ಇದ್ದೇವೆ. ಅಲ್ಲಿ ಭೀಕರ ವಿಷಕಾರಿ ಹಾವುಗಳು ಇರುತ್ತದೆ ಎಂದು ಕೂಡ ನಂಬಲಾಗಿದೆ. ಈಗ ಅಂತಹದೇ ಒಂದು ಪಾತಾಳ ಲೋಕವನ್ನು, ಅಂದರೆ ಭೂಮಿಯ ಕೋರ್, ಅಂದರೆ ಅರ್ತ್ ಕೋರ್ ಅಥವಾ ಅಲ್ಲಿ ಅಡಗಿರುವ ಗುಪ್ತ ಪ್ರಪಂಚವನ್ನು ವಿಜ್ಞಾನಿಗಳು ಬಯಲು ಮಾಡಲು ಪ್ರಯತ್ನಿಸಿದ್ದಾರೆ. ಅದೇನದು ಗುಪ್ತ ಪ್ರಪಂಚ ಅಂತಿದ್ದೀರಾ ಸ್ನೇಹಿತರೆ? ಹೌದು, ವಿಜ್ಞಾನಿಗಳು ಭೂಮಿಯ ಮೇಲೆ ಅಡಿಯಲ್ಲಿ ಸಂಪೂರ್ಣ ಹೊಸ ಗುಪ್ತ ಪ್ರಪಂಚವನ್ನು ಕಂಡುಹಿಡಿಯಲು ಪ್ರಯತ್ನ ನಡೆಸಿದ್ದಾರೆ. ಹೊಸ ಅಧ್ಯಯನದ ಪ್ರಕಾರ ಭೂಮಿಯ ಮಧ್ಯಭಾಗದಲ್ಲಿ ಪಾತಾಳ ಎಂದು ಕರೆಯಲ್ಪಡುವ ಅಜ್ಞಾತ ಭೂಗತ ಲೋಕವಿದೆ ಎಂದು ಸೂಚಿಸಿದ್ದಾರೆ. ಭೂಮಿಯ ಒಳಭಾಗವು ಘನವಾಗಿದೆ. ಇದನ್ನ ಅರ್ಧ ಶತಮಾನಗಳ ಹಿಂದೆ ಕಂಡುಹಿಡಿಯಲಾಗಿತ್ತು. ಆದರೆ ಇತ್ತೀಚೆಗೆ ಅಧ್ಯಯನದ ಪ್ರಕಾರ ಭೂಮಿಯ ಒಳಭಾಗ ಮೆತ್ತಗಿದೆ, ಕುದಿಯುವ ಕುಲುಮೆಯ ತರ ಆಗಿದೆ ಎಂದು ನಂಬಲಾಗಿದೆ. ಭೂಮಿಯ ಒಳಭಾಗವು ದ್ರವ ಇದ್ದು ಕೋರ್ನಿಂದ ಸುತ್ತುವ ಸಂಕುಚಿತ ಕಬ್ಬಿಣದ ಅದಿರಿನ ಘನ ಚೆಂಡಾಗಿದೆ ಎಂದು ನಂಬಲಾಗಿದೆ. ಭೂಗರ್ಭದ ಹೊರಗಿನ ಭಾಗ ನಮ್ಮ ಕಾಲಡಿಯಿಂದ ಸುಮಾರು 3000 ಅಡಿ ಆಳದಲ್ಲಿದೆ. ಆದರೆ ಭೂಮಿಯ ಮೇಲೆ ಮಾನವ ನಿರ್ಮಿತ ಅತಿ ಎತ್ತರದ ಭೂಗರ್ಭದ ಹೊರಗಿನ ಭಾಗ ನಮ್ಮ ಕಾಲು ಅಡಿಯಿಂದ ಸುಮಾರು 3000 ಕಿಲೋಮೀಟರ್ ಆಳದಲ್ಲಿದೆ. ಆದರೆ ಭೂಮಿಯ ಮೇಲೆ ಮಾನವ ನಿರ್ಮಿತ ಅತಿ ಆಳದ ಬಾವಿ ಅಂದರೆ ಅದು ಕೇವಲ 12 ಕಿಲೋಮೀಟರ್ ಮಾತ್ರ. ವೈಜ್ಞಾನಿಕ ಸಂಶೋಧನೆಯೊಂದರ ಸಂಬಂಧ 1994ರಲ್ಲಿ ರಷ್ಯಾದ ಕೋಲಾ ಸೂಪರ್ ಡೀಪ್ ಬೋರ್ಹೋಲ್ ಅನ್ನು ನಿರ್ಮಿಸಲಾಯಿತು. ಅದಕ್ಕಿಂತ ಹೆಚ್ಚಿನ ಆಳವನ್ನು ಕೊರೆಯಲು ಇಂದಿನವರೆಗೂ ಮಾನವನಿಂದ ಸಾಧ್ಯವೇ ಆಗಿಲ್ಲ. ಜ್ವಾಲಾಮುಖಿ, ಭೂಕಂಪ ಮತ್ತಿತರ ಘಟನೆಗಳು ಕೂಡ ಭೂಮಿಯ ಮೇಲಿನ ಸಮೀಪವೇ ನಡೆಯುತ್ತವೆ. ಜ್ವಾಲಾಮುಖಿ ಕರಗಿ ಬೆಂಕಿಯ ಉಂಡೆಯಾಗಿ ಹೊರಬರುವುದು ಕೇವಲ 100 ಕಿಲೋಮೀಟರ್ ಆಳದಿಂದ ಮಾತ್ರ. ಅತಿಯಾದ ಒತ್ತಡ ಅಗತ್ಯವಿರುವ ವಜ್ರಗಳು ರೂಪುಗೊಳ್ಳುವುದು 500 ಕಿಲೋಮೀಟರ್ ಆಳದಲ್ಲಿರುವ ಕಲ್ಲಿನ ಪದರಿನಲ್ಲಿ. ಅದಕ್ಕಿಂತ ಆಳದಲ್ಲಿ ಏನಿದೆ ಎಂಬುದು ಇವತ್ತಿಗೂ ನಿಗೂಢವಾಗಿದೆ. ಭೂಮಿಯ ಗರ್ಭದ ಬಗ್ಗೆ ಒಂದೇ ಒಂದು ಕುರುಹು ಲಭ್ಯವಿಲ್ಲದೆ ಹೋದರೂ ವಿಜ್ಞಾನಿಗಳು ಕೋಟ್ಯಾಂತರ ವರ್ಷಗಳ ಹಿಂದೆ ಆದ ಭೂರಚನೆ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಭೂಮಿಯ ಹೊರಪದರವು ಅದನ್ನ ಕ್ರಸ್ಟ್ ಅಂತ ಕರೆಯುತ್ತಾರೆ.
ಭೂಮಿಯ ಹೊರಭಾಗದಲ್ಲಿ ತೆಳುವಾದ ಪದರಾಗಿದ್ದು ಭೂಮಿಯ ಪರಿಮಾಣದ 1% ಹೆಚ್ಚು ಅದು ಕಡಿಮೆ ಇದೆ. ಕ್ರಸ್ಟ್ನ ತಳವು 100 ಕಿಲೋಮೀಟರ್ ಅಷ್ಟು ಆಳವಾಗಿದ್ದು ಮೊಟ್ಟೆಯ ಚಿಪ್ಪಿನಂತೆ ಭೂಮಿಯ ಹೊರಪದರವು ಸುಲಭವಾಗಿ ಡ್ರಿಲ್ ಹಾಗೂ ಅದನ್ನು ಒಡೆಯಬಹುದು. ಭೂಮಿಯ 100 ಕಿಲೋಮೀಟರ್ ಆಳದ ಮುಂದೆ ಮತ್ತೇನಿದೆ? ಅಲ್ಲಿಂದ ಸುಮಾರು 200 ಕಿಲೋಮೀಟರ್ ಆಳದವರೆಗೆ ಭೂಕಂಪನದ ತರಂಗಗಳು ಇದ್ದಕ್ಕಿದ್ದ ಹಾಗೆ ನಿಧಾನವಾಗಿ ಪ್ರವಹಿಸಲು ಪ್ರಾರಂಭಿಸುತ್ತವೆ. ಹೊರಪದರ ಕೆಳಗೆ ಸುಮಾರು 2900 ಕಿಲೋಮೀಟರ್ ದಪ್ಪವಿರುವ ಅರೆಘನೆ, ಅದನ್ನು ಮ್ಯಾಂಟಲ್ ಅಂತ ಕರೆಯುತ್ತಾರೆ. ಇದು ಬಂಡೆಗಳ ದಟ್ಟವಾದ ಬಿಸಿ ಪದರಾಗಿದೆ. ಭೂಮಿಯ ಮಧ್ಯಭಾಗದಲ್ಲಿ ಇರುವುದೇ ಕೋರ್. ವಾಸ್ತವವಾಗಿ ಇಲ್ಲಿ ಶಿಲೆಗಳೇ ಇಲ್ಲ ಎಂದ್ರೆ ನೀವು ನಂಬುತ್ತೀರಾ? ಹೌದು, ಇಲ್ಲಿ ಶಿಲೆ ಎಲ್ಲವೂ ಕರಗಿ ಶಿಲಾಪಾಕವಾಗಿದೆ. ಸಕ್ಕರೆಯ ಪಾಕದಂತೆ ಮೃದುವಾಗಿದೆ. ಇದು ಕಡಿಮೆ ಒತ್ತಡ ಇದ್ದ ಕಡೆಗೆ ಹರಿಯುತ್ತದೆ. ಅಂದ ಮೇಲೆ ನಾವೆಲ್ಲ ಪಾಕದ ಮೇಲೆ ನಿಂತಿದ್ದೇವೆ ಎಂದಾಯಿತು. ಭೂಮಿಯ ಒಡಲಲ್ಲಿ 100 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಮಂದದ ಪಾಕವಿದೆ. ಭೂಮಿಯ ಹೊಟ್ಟೆಯೇ ಒಂದು ದೊಡ್ಡ ಕಡಾಯಿಯಂತೆ. ಶಿಲೆಯೆಲ್ಲ ಪಾಕವಾಗಿದೆ. ಅಷ್ಟೊಂದು ಶಾಖ ಎಲ್ಲಿಂದ ಬಂತು? ಯಾರಾದರೂ ಪಾತಾಳ ಲೋಕದಿಂದ ಭೂಮಿಗೆ ಬೆಂಕಿಯನ್ನಿಟ್ಟಿದ್ದಾರೆ? ಇಲ್ಲ ಸ್ನೇಹಿತರೆ, ಅದು ಸಾಧ್ಯವಿಲ್ಲ. ಭೂಮಿಯೇ ಒಂದು ಕುಲುಮೆ. ಅದು ತನ್ನ ಹೊಟ್ಟೆಗೆ ತಾನೇ ಬೆಂಕಿ ಹಾಕಿಕೊಂಡು ಕೋಟ್ಯಾಂತರ ವರ್ಷಗಳಿಂದ ತೊಳಲಾಡುತ್ತಿದೆ. ಅದಕ್ಕೆ ತಾಪ ಹೆಚ್ಚಿದಾಗ ಭೂಮಿಯ ಶಿಲಾಗೋಳದಲ್ಲಿ ಎಲ್ಲೇ ಜಾಗವಿರಲಿ, ಸಂದಿಗೊಂದಿ ಇರಲಿ, ನುಗ್ಗಿ ಚೀರಾಡಿ ಕೆರಳಿ ಜ್ವಾಲಾಮುಖಿಯ ರೂಪದಲ್ಲಿ ಶಿಲಾರಸವನ್ನು ಹೊರಗೆ ಹಾಕುತ್ತದೆ. ಇಲ್ಲಿ ಭೂಮಿಯ ಒಡಲ ತಾಪ 1000 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಹೆಚ್ಚಾಗಿದೆ. ಕಲ್ಲು ಕೂಡ ಪಾಕದಂತೆ ಕರಗಿ ಹರಿಯುತ್ತದೆ. ಈ ಭಾಗವನ್ನು ನಾವು ಅಸ್ಥೇನಗೋಳ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ನೋಡಿದರಲ್ಲ ನಮ್ಮ ಭೂಮಿ ಹೇಗೆ ನಿಂತಿದೆ, ಅದರ ಆಳದಲ್ಲಿ ಏನಿದೆ. ಇಂತಹದೇ ಹಲವಾರು ವಿಚಾರಗಳನ್ನ, ವಿಸ್ಮಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಇದರ ಭಾಗವನ್ನ ಅತಿ ಶೀಘ್ರವೇ ನಿರೀಕ್ಷಿಸಿ. ಇದರ ಮುಂದುವರೆದ ಭಾಗವನ್ನ ಅತಿ ಶೀಘ್ರವೇ ನಿರೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, and you better take care.